ಮಂಜೇಶ್ವರದ ವಿವಿಧ ಶಾಲೆ ಮತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಓಣಂ ಹಬ್ಬ ಆಚರಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಇಂದು ಪೂಕಳಂ ಆಟೋಟ ಸ್ಪರ್ಧೆ ಮತ್ತು ವಿಶೇಷ ಓಣಂ ಸದ್ಯದೊಂದಿಗೆ ಓಣಂ ಹಬ್ಬವನ್ನು ಆಚರಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಹಾಗೂ ಸ್ಟಾಫಿನವರು ಸೇರಿಕೊಂಡು ಇವತ್ತು ನಮ್ಮ ಕೇರಳದ ಓಣಂ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ತುಂಬ ವಿಜೃಂಭಣೆಯಿಂದ ನಾವಿಲ್ಲಿ ಆಚರಿಸ್ತಾ ಇರುವಂಥದ್ದು. ಬಾಹುಬಲಿಯು ನಮ್ಮ ಕೇರಳದಲ್ಲಿ ನೋಡಲಿಕ್ಕೆ ಯಾವಾಗಲೂ ಬರ್ತಾನೆ ಅಂತ ಹೇಳುವಂಥ ಪ್ರತೀತಿ ಇರುವಂಥ ಕಾರಣದಲ್ಲಿ ನಮ್ಮ ಕೇರಳ ಸುಭಿಕ್ಷವಾಗಿರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದನ್ನು ನಾಡ ಹಬ್ಬವಾಗಿ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಇಲ್ಲಿ ಪ್ರತಿಯೊಬ್ಬರು ಸದಸ್ಯರಾಗಿರಲಿ ಅಥವಾ ನಮ್ಮ ಸ್ಟಾಫಿನವರಾಗಿರಲಿ ಎಲ್ಲ ಒಂದೇ ಮನಸ್ಸಿನಿಂದ ಒಂದೇ ಸಂತೋಷದಿಂದ ಇಲ್ಲಿ ಸೇರಿಕೊಂಡು ಈ ಓಣಮನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಕೇರಳ ಸುಭಿಕ್ಷವಾಗಲಿ ಹಾಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಸಮೃದ್ಧವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸುತ್ತಾ ಈ ಓಣಂ ಹಬ್ಬದ ಶುಭಾಶಯನ್ನು ನಾನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ പഞ്ചായത്തിನಲ್ಲಿ UPI യന്ത്രವನ್ನು ഉദ്ഘാಟಿಸಲಾಯಿತು. ഇവിടെ ബഹുമാനപ്പെട്ട ഗ്രാമപഞ്ചായത്ത് പ്രസിഡന്റ് ഉദ്ഘാടനം ചെയ്തു നിർവഹിക്കുകയുണ്ടായി. അതായത് എല്ലാ വിധത്തിലുള്ള ഫീസുകളും ടാക്സുകളും ഓൺലൈനിലൂടെ ഫ്രണ്ട് ഓഫീസിൽ വന്ന് ಅಡಕಿನ ಸೌಕರ್ಯമാണ് ಇದುകൊണ്ട് ಉದ್ದೇಶಿക്കുന്നത്. ಇನ್ನು ಮಂಜೇಶ್ವರದ ಜನತೆಯು ಯಾವುದೇ ಒಂದು ಟ್ಯಾಕ್ಸ್ ಆಗಿರಲಿ ಅಥವಾ ಲೈಸೆನ್ಸ್ ಫೀಸ್ ಆಗಿರಲಿ ಪರ್ಮಿಟಿನ ಫೀಸ್ ಆಗಿರಲಿ ಎಲ್ಲ ಥರದ ಹಣವನ್ನು ಕೊಡುವುದರ ಬದಲು ನಾವು ಡಿಜಿಟಲ್ ಪೇಮೆಂಟನ್ನು ಉಪಯೋಗಿಸಿಕೊಂಡು ಪೇಮೆಂಟ್ ಮಾಡಲಿಕ್ಕೋಸ್ಕರ ಈ ವ್ಯವಸ್ಥೆಯನ್ನು ತಂದಂಥದ್ದು. GHSS ಬಂಗ್ರಮಂಜೇಶ್ವರ ಶಾಲೆಯಲ್ಲಿ ನಿನ್ನೆ ಓಣಂ ಹಬ್ಬ ಆಚರಿಸಲಾಯಿತು. ಪೂಕಳಂ ಮತ್ತು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಚರಿಸಲಾಯಿತು. ಎಲ್ಲ ಸ್ಥಿರ ಅಧ್ಯಾಪಕರು ಕೂಡಿ ಓಣಂ ಸದ್ಯೆಯನ್ನು ತಾವೇ ತಯಾರಿಸಿ ಮಕ್ಕಳಿಗೆ ಊಟ ಬಡಿಸಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು. GLPS ವಾಮಂಜೂರು ಶಾಲೆಯಲ್ಲಿ ಸಡಗರ ಸಂಭ್ರಮ ಓಣಂ ಆಚರಣೆ. ಓಣಂ ಆಚರಣೆಯ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಮುಂಚಿತವಾಗಿಯೇ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಮಕ್ಕಳೇ ತಮ್ಮ ಮನೆಯ ಸುತ್ತಮುತ್ತಲಿರುವ ಹೂವುಗಳನ್ನು ಸಂಗ್ರಹಿಸಿ ತಂದು ಶಾಲೆಗೊಂದು ಪೂಕಳಮನ್ನು ಹಾಕಿದರು. ಓಣಂ ಸದ್ಯೆಯನ್ನು ಶಾಲಾ ಅಧ್ಯಾಪಕರೊಂದಿಗೆ SMC ಕಾರ್ಯಕಾರಿ ಕಮಿಟಿಯ ಸದಸ್ಯರೊಂದಿಗೆ ಮಾಡಿದರು. ಇದಕ್ಕೆ ಶಾಲಾ ಮಕ್ಕಳೆಲ್ಲರೂ ಭೋಜನಕ್ಕೆ ಸಾಕ್ಷಿಯಾದರು. ಬಳಿಕ ಸಭಾ ಕಾರ್ಯಕ್ರಮವನ್ನು SMC ಅಧ್ಯಕ್ಷರು ಶ್ರೀ ಕಲಂದರ್ ತಾಜುದ್ದೀನ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಉದ್ಘಾಟನಾ ಸಮಾರಂಭವನ್ನು ಮಂಜೇಶ್ವರ ಪಂಚಾಯತ್ ವಾರ್ಡ್ ಸದಸ್ಯ ಶ್ರೀ ಆದರ್ಶ್ BM ಅವರು ನೆರವೇರಿಸಿ ಓಣಂ ಹಬ್ಬದ ಶುಭ ಸಂದೇಶವನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಘವನ್ ರವರು ಹಾಜರಿದ್ದು ಹಬ್ಬದ ಸಂದೇಶವನ್ನು ನೀಡಿದರು. ಹಳೆ ವಿದ್ಯಾರ್ಥಿಯಾದ ಹೋಮಿಯೋಪತಿ ಡಾಕ್ಟರ್ ವ್ಯಾಸಂಗಗೆಯುತ್ತಿರುವ ಅಖಿಲ್ ಮೊಂತೇರೋ ಕಾರ್ಯಕ್ರಮಕ್ಕೆ ಹಾಜರಿದ್ದು ಎಲ್ಲ ವಿಧದ ಶುಭ ಹಾರೈಕೆ ನೀಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು.
ಕಾರ್ಯಕ್ರಮಕ್ಕೆ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಸಿಲ್ವಿಯವರು ಸ್ವಾಗತಿಸಿ ಹಿರಿಯ ಅಧ್ಯಾಪಕಿ ಧನ್ಯವಾದವಿತ್ತರು. ಬಳಿಕ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ ನಡೆಸಲಾಯಿತು.